ಹರಿ ಓಂ. ರಾಜಸ್ಥಾನದಲ್ಲಿ ಮತಾಂಧರು ಕನಯ್ಯಲಾಲ್ ಎಂಬ ಒಬ್ಬ ಟೈಲರನ್ನು ಕೊಚ್ಚಿ ಕೊಂದಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಅವನು ನೂಪುರ್ ಅವರಿಗೆ ಸಪೋರ್ಟ್ ಆಗಿ ಒಂದು ಪೋಸ್ಟರ್ ಹಾಕಿದ್ರಂತೆ. ಅಫ್ಕೋರ್ಸ್ ಅವರಿಗೆ ಅದು ಸ್ವಲ್ಪ ಬೇಡದ ಕೆಲಸ, ಆದರೆ ಅದು ಅಂಥ ದೊಡ್ಡ ಒಂದು ಅಫೆನ್ಸ್ ಏನಲ್ಲ ಅದು. ಅದಕ್ಕೆ ಅವರ ಅಂಗಡಿ ಒಳಗೆ ಹೋಗಿ ಕೊಚ್ಚಿ ಅವರ ತಲೆಯನ್ನು ದೇಹದಿಂದ ಬೇರ್ಪಡಿಸಿದ್ದಾರೆ. ಇದು ತುಂಬ ಗಂಭೀರದ ವಿಷಯ. ಪ್ರತಿ ಒಬ್ಬ ಹಿಂದೂ ಕೂಡ ಇದನ್ನು ಭಾರಿ ಒಂದು ಸೀರಿಯಸ್ ಆಗಿ ತೀವ್ರವಾಗಿ ಖಂಡಿಸಬೇಕು ಮತ್ತು ಇದಕ್ಕೆ ಎದುರಿಸುವಂಥ ಶಕ್ತಿಯನ್ನು ಕೂಡಲೇ ಮಾಡಬೇಕು. ಯಾಕಂತ ಹೇಳಿದರೆ ಇಂಥದ್ದು ಇನ್ನು ಮುಂದೆ ಈ ನಮ್ಮ ದೇಶದಲ್ಲಿ ಮುಂದುವರಿಬಾರ್ದು. ಇದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದರೆ, ನಮ್ಮ ದೇಶ ಸ್ವತಂತ್ರವಾದಾಗ ಮಹಾತ್ಮ ಗಾಂಧಿಯವರು ಮತ್ತು ಜವಾಹರ್ಲಾಲ್ ನೆಹರು ಅವರು, ಮುಖ್ಯವಾಗಿ ನೆಹರು ಅವರು ತನ್ನ ಸ್ವಾರ್ಥಕ್ಕೋಸ್ಕರ ಭಾರತವನ್ನು ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ದಾರೆ. ಅದು ಭಾರೀ ದೊಡ್ಡ ತಪ್ಪದು. ಯಾವಾಗ ಮುಸ್ಲಿಮರಿಗೆ ಪಾಕಿಸ್ತಾನ ಕೊಟ್ಟಿತೋ, ಪುನಃ ಯಾಕೆ ಈ ದೇಶವನ್ನು ಜಾತ್ಯತೀತ ಅಂತ ಮಾಡಬೇಕು? ಎಷ್ಟು ಸಾರಿ ಈ ದೇಶವನ್ನು ಕಳೀತಾರೆ, ಎಷ್ಟು ಸಾರಿ ಈ ದೇಶವನ್ನು ತುಂಡು ಮಾಡ್ತಾರೆ. ಇದು ಅಗತ್ಯ ಇತ್ತ? ಹಿಂದೂ ರಾಷ್ಟ್ರ ಅಂತ ಮಾಡಿದರೆ ಇದು ಯಾವುದೋ ಬರ್ತಿರಲಿಲ್ಲ. ಇದನ್ನು ನಾವು ಇವತ್ತು ಎಣಿಸುವಾಗ ನಮಗೆ ತುಂಬ ಬೇಸರ ಆಗ್ತದೆ. ಆ ವಲ್ಲಭಾಯ್ ಪಟೇಲ್ ಇರ್ತಿದ್ರೆ ಇದೆಲ್ಲ ಆಗ್ತಿರಲಿಲ್ಲ. ಇನ್ನು ಈ ಇದನ್ನು ತುಂಬ ಗಂಭೀರಪಡಿಸಬೇಕು. ಯಾಕಂತ ಹೇಳಿದರೆ ಈ ಬಗ್ಗೆ ಆಲೋಚನೆ ಮಾಡಬೇಕು. ಒಂದು ಅಂಗಡಿಯೊಳಗೆ ಹೋಗಿ ಮಚ್ಚಿನಿಂದ ಕೊಯ್ದು ಒಬ್ಬರನ್ನು ತಲೆ ತೆಗೆದು ಅಂತ ಹೇಳಿದರೆ, ಹಿಂದೂಗಳನ್ನು ಕೊಲೆ ಮಾಡು ಅಂತ ಹೇಳಿದರೆ, ಇದು ಇನ್ನೇನು ಕಾಶ್ಮೀರ ಆಗಿ ಪರಿವರ್ತಿಸ್ಬೋದು. ಆದ ಕಾರಣ ಹಿಂದೂಗಳೆಲ್ಲ ಜಾಗೃತರಾಗಬೇಕು ಮತ್ತು ಇದನ್ನು ಭಾರತದಲ್ಲಿರುವ ಮುಸ್ಲಿಮರು ಇದನ್ನು ಖಂಡಿಸಬೇಕು. ಖಂಡಿಸೇ ಇದ್ದರೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನಾವು ಎಣಿಸ್ಕೊಳ್ತೇವೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಆ ಬಂದವರು ಯಾರೋ ಪಾಕಿಸ್ತಾನದವರಾಗಿದ್ದರೆ ಅವರಿಗೆ ನೆಲೆ ಕೊಟ್ಟವರು ಯಾರು ಅಂತ ಕಂಡುಹಿಡಿಬೇಕು ಮತ್ತು ಅವರನ್ನು ಹುಟ್ಟಡಗಿಸಬೇಕು. ಯಾವಾಗ ಹಮಾರ ಭಾರತ ದೇಶ ಕೋ ಟುಕುಡಾ ಕರೆಂಗೆ ಅವ್ರು ಪೇಂಕೆಂಗೆ ಅಂತ ಹೇಳಿದವರು ಕೂಡ ನಮ್ಮ ದೇಶದಲ್ಲಿ ಏನಿಲ್ಲದೆ ನಡೆದಿದ್ದಾರೆ. ಮತ್ತು ಆ ಒಬ್ಬ ಚಿತ್ರಕಾರ ನಮ್ಮ ದೇವರುಗಳ ಚಿತ್ರವನ್ನು ನಗ್ನವಾಗಿ ಮಾಡಿದಾಗ ಕೂಡ ನಾವು ಹಿಂದೂಗಳಿಗೆ ಪ್ರತಿಕ್ರಿಯೆ ಮಾಡಲಿಲ್ಲ. ಇದನ್ನೆಲ್ಲ ಎಣಿಸ್ಕೊಳ್ಬೇಕು. ನಾವು ಮೆಜಾರಿಟಿ ಕಮ್ಯುನಿಟಿ, ನಾವು ಯಾವ ರೀತಿಯಲ್ಲಿ ಕೂಡ ನಮ್ಮ ಇವರು ಅಲ್ಪಸಂಖ್ಯಾತರಂತ ಹೇಳುವವರಿಗೆ ಖಂಡಿತವಾಗಿಯೂ ತೊಂದರೆ ಕೊಡ್ಬೋದು, ಉಪದ್ರ ಕೊಡ್ಬೋದು. ಯಾರೂ ಹಾಗೆ ಮಾಡ್ತಾ ಇಲ್ಲ. ಎಲ್ಲರೂ ಸಹಿಷ್ಣುತೆಯಲ್ಲಿ ಇದ್ದಾರೆ. ಇದನ್ನು ತಿಳ್ಕೊಂಡು ನಮ್ಮ ದೊಡ್ಡತನವನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಆದರೂ ಇಂಥ ಕೆಲಸವನ್ನು ನಿಲ್ಲಿಸಬೇಕು ಮತ್ತು ಈಗ ಮಾಡಿದವರನ್ನು ಹಿಡಿದು ಅವರನ್ನು ಗಲ್ಲಿಗೇರಿಸಬೇಕು. ಹಾಗೂ ಅವರಿಗೆ ಸಪೋರ್ಟ್ ಯಾರು ಅವರನ್ನು ಮನೆಯಲ್ಲಿ ಸೇರಿಸ್ಕೊಂಡು ಈ ಕೃತ್ಯಕ್ಕೆ ಹಿಂದಿನಿಂದ ಸಹಾಯ ಮಾಡಿದ್ದಾರೆ ಅವರನ್ನು ಕೂಡ ಗಲ್ಲಿಗೇರಿಸಬೇಕು. ಮತ್ತು ಹಿಂದೂಗಳು ಜಾಗೃತರಾಗಿರಬೇಕು. ಇನ್ನು ಮುಂದೆ ಇಂಥದ್ದಾದರೆ ನಾವು ಕೂಡ ಹೇಳ್ತೇವೆ. ನಾವು ಕೂಡ ಲೆಕ್ಕ ಇಲ್ಲದೆ ಯಾರು ಅಂತ ನೋಡದೆ ನಾವು ಕೂಡ ಮುಂದುವರಿಯುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಹೆಚ್ಚಿನ ಪ್ರಧಾನಿಯಾದಂಥ ಮೋದಿಯವರನ್ನು ಕೂಡ ಕೊಲ್ತೇವೆ ಅಂತೇಳಿ ಹೇಳಿದ್ದಾರೆ. ಇದು ಗಂಭೀರ ವಿಷಯ. ಇದನ್ನು ಕೂಡ ಸೀರಿಯಸ್ ಆಗಿ ತಗೊಂಡು ತುಂಬ ಜನರು ಹಾಗೆ ಹೇಳ್ತಾರೆ. ಮೋದಿಯವರನ್ನು ರೋಮ ಕೂಡ ಮುಟ್ಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಅವರು ಒಂದು ದೈವಿ ಸಂಭೂತವಾದ ಜನ. ಯುವಕರನ್ನೆಲ್ಲ ಹಿಡಿದಿಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಇಷ್ಟವರೆಗೆ ನಾವೆಲ್ಲ ಯುವಕರಿಗೆ ದಮ್ಮೆ ಹಾಕಿ ಅವರಿಗೆ ಬೇಡ ಮಾರ್ರೆ ಶಾಂತವಾಗಿರಿ ಅಂತ ಹೇಳ್ತಿದ್ದೆವು. ಇನ್ನೂ ಹಾಗೆ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದರೆ ಅದು ಮೀರಿ ಹೋಗಿದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಜೈ ಹಿಂದ್. ದೇಶದ ಪ್ರತಿಷ್ಠಿತ ಕೇಕ್ ಮಳಿಗೆ ಸೆವೆಂತ್ ಹೆವನ್ ಈಗ ಪುತ್ತೂರಿನಲ್ಲಿ. ಬಾಯಲ್ಲಿ ನೀರೂರಿಸುವ ವೆರೈಟಿ ಕೇಕ್ಗಳ ಒನ್ ಸ್ಟಾಪ್ ಡೆಸ್ಟಿನೇಷನ್. ಕೇವಲ 7 ನಿಮಿಷಗಳಲ್ಲಿ ತಯಾರಾಗುತ್ತದೆ ನಿಮ್ಮ ಆಯ್ಕೆಯ ವೆಜ್ ಕೇಕ್ಗಳು. ಭೇಟಿ ನೀಡಿ ಮತ್ತು ನಿಮ್ಮ ಸಂತಸದ ಸಮಯವನ್ನ ಇನ್ನಷ್ಟು ಸವಿಯಾಗಿಸಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.